ಅಮೃತ ಮಹೋತ್ಸವದ ಹೆಸರಿನಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರ ಮಧ್ಯೆ ವ್ಯಾಪಾರಿಗಳು, ಸರ್ಕಾರಿ ಅಧಿಕಾರಿಗಳು ವಿವಿಧ ಗುತ್ತಿಗೆದಾರರಿಂದ ಹಣ ವಸೂಲಿ ಮಾಡ್ತಾ ಇರುವ ಬಗ್ಗೆ ನನಗೆ ದೂರುಗಳು ಬಂದಿದೆ. ಹೀಗಾಗಿ ನಾನು ಅವರ ವಿರುದ್ಧ ಆರೋಪವನ್ನ ಮಾಡಿದ್ದೇನೆ ಅಂತ ಬೆಳ್ತಂಗಡಿ ಮಾಜಿ ಶಾಸಕ ವಸಂತ ಬಂಗೇರ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮದ್ಯ ವ್ಯಾಪಾರಿಗಳು, ಸರ್ಕಾರಿ ಅಧಿಕಾರಿಗಳು, ವಿವಿಧ ಗುತ್ತಿಗೆದಾರರು ಇಂತಿಷ್ಟು ಹಣ ನೀಡಬೇಕು ಎಂಬ ಫರ್ಮಾನು ಹೊರಡಿಸುವ ಮೂಲಕ ಹರೀಶ್ ಪೂಂಜಾ ಅವರು ಹಪ್ತಾ ವಸೂಲಿಗೆ ಮುಂದಾಗಿರೋ ಬಗ್ಗೆ ನನಗೆ ಸಾಕಷ್ಟು ದೂರುಗಳು ಬಂದಿದೆ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹೆಸರಿನಲ್ಲಿ ಈ ರೀತಿಯ ದಂಧೆಗೆ ಇಳಿಯುವ ಮೂಲಕ ಅವರು ತಾನೊಬ್ಬ ಕಡು ಭ್ರಷ್ಟ ಶಾಸಕ ಅನ್ನೋದನ್ನ ತೋರಿಸಿ ತಾಲೂಕಿನ ಜನತೆಯ ಮುಂದೆ ಬೆತ್ತಲಾಗಿದ್ದಾರೆ. ಈಗಾಗಲೇ ಕಾಮಗಾರಿಗಳಲ್ಲಿ ಶೇಕಡ 40 ಕಮಿಷನ್ ತಿಂದು ತೇಗ್ತಾ ಇರುವ ಶಾಸಕರ ಈ ಹಫ್ತಾ ವಸೂಲಿಗೆ ಯಾರೂ ಹೆದರಬಾರದು. ಈ ಬಗ್ಗೆ ಒತ್ತಡ ತಂದಲ್ಲಿ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ರು. ಇನ್ನು ಶಾಸಕ ಹರೀಶ್ ಪೂಂಜಾ ಅವರ ಜೊತೆಗೆ ವಿತರಣೆ ಮಾಡಿರುವ ರಾಷ್ಟ್ರಧ್ವಜ ಸಂಪೂರ್ಣ ಲೋಪದೋಷಗಳಿಂದ ಕೂಡಿದೆ. ಈ ಮೂಲಕ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ರಾಷ್ಟ್ರಧ್ವಜಕ್ಕೆ ಅದರದ್ದೇ ಆದಂಥ ಗೌರವ ಇದೆ. ಆದರೆ ಸರಿಯಾದ ಆಕಾರವಿಲ್ಲದ ಅಶೋಕ ಚಕ್ರ ಎಲ್ಲೋ ಇರುವ ಸಂಪೂರ್ಣ ಅವ್ಯವಸ್ಥೆಯಿಂದ ಕೂಡಿರುವಂತಹ ಧ್ವಜ ವಿತರಣೆ ಮಾಡಿ ಅದರ ಗೌರವ ತೆಗೆಯುವ ಕೆಲಸವನ್ನ ಶಾಸಕ ಹರೀಶ್ ಪೂಂಜಾ ಅವರೇ ಮಾಡಿದ್ದಾರೆ ಅಂತ ದೂರಿದ್ರು. ಸುದ್ದಿಗೋಷ್ಠಿಯಲ್ಲಿ ವಕೀಲ ಬಿಎಂ ಭಟ್, ಮನೋಹರ್ ಇಳತಿಲ, ಶೇಖರ್ ಲೈಲಾ ಉಪಸ್ಥಿತರಿದ್ದರು. ಈಗ ಕುಮ್ಕಿದ್ದು ವಿಚಾರ ಮಾತಾಡೋದಿಲ್ಲ, ಎಲ್ರಿಗೂ ಕುಮ್ಕಿಯನ್ನು ಮಾಡಿಕೊಡ್ತೇನೆ. ಈಗ ಮಾಡಿಕೊಡದೆ ಇಲ್ಲಿಂದ 1 ಲಕ್ಷ 1 ಎಕರೆ ಕೊಡಬೇಕಾ? ಪೂಂಜರೆ, ಮಾಧ್ಯಮದವ್ರು ನಾನು ದಯವಿಟ್ಟು ಕೇಳ್ತೇನೆ, ನಿಮ್ಮ ಕಿವಿಗೆ ಬಿದ್ದಿದೋ ಇಲ್ಲೋ? ಮಾಧ್ಯಮದವರ ಕಿವಿಗೆ ಹರೀಶ್ ಪೂಂಜಾರವರು 1 ಎಕರೆಗೆ 1 ಲಕ್ಷ ರೂಪಾಯಿಯನ್ನ ಡಿಮಾಂಡ್ ಮಾಡ್ತಾರೆ. ಶಕ್ತಿ ಕೇಂದ್ರದ ಅಧ್ಯಕ್ಷನ ಮುಖಾಂತರ ಸಂಬಂಧಪಟ್ಟ ನಮ್ಮ ಯಾರು BA ಮುಖಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳೋದು ವಿಚಾರ ತಮ್ಮ ಗಮನಕ್ಕೆ ಬಂದಿದೋ ಇಲ್ವೋ? ಬಂದಿರಬೇಕು ಅಂತ ನನ್ನ ಭಾವನೆ. ನಾನು ಅದನ್ನು ನೀವು ಉತ್ತರ ಕೊಡಬೇಕು ಅಂತ ಕೇಳ್ತಾ ಇಲ್ಲ. ಈ ರೀತಿ ಮಾಡಿ ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡ್ತೀರಾ? 94C ಯಲ್ಲಿ ಮಂಜೂರು ಮಾಡ್ತೀರಾ? ಇದೆಲ್ಲ ಬೇಕಾ ಬಡವರಿಗೆ? ಆದರೆ ಬಡವರು ಏನು ಮಾಡ್ತಾರೆ? ಬ್ಯಾಂಕ್ನಲ್ಲಿ ಹೋಗಿ ಸಾಲ ಮಾಡಿ 1 ಲಕ್ಷ ಕೊಡಲಿಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಯಾರು? ಬಡವರು. ಅಷ್ಟು ಜಾಗ ಸಿಗ್ತದೆ ನನಗೆ, ಜಾಗ ನಾನು ಮಾಡಬೇಕು, ಅದಕ್ಕೆ ಕೋಟಿಗಟ್ಟಲೆ ನನಗೆ ಮತ್ತೆ ಮಾರಾಟ ಮಾಡಲಿಕ್ಕೆ ಆಗ್ತದೆ. ಇದನ್ನವರು ಶಕ್ತಿ ಕೇಂದ್ರದವರು ಹೇಳ್ತಾರೆ, ಸಂಬಂಧಪಟ್ಟ VA ಅವರು ಹೇಳ್ತಾರೆ, ಉಗ್ರಾಣಿಗಳು ಹೇಳ್ತಾರೆ. ಇದನ್ನು ಪೂಂಜಾರಿ ಹೇಳ್ತಾನೇ ಇರ್ತಾರೆ. ಈಗ ಇನ್ನು ಮುಂದೆ ಅವರು ಸದ್ಯಕ್ಕೆ ಅಕ್ರಮ ಸಕ್ರಮದ ಬೈಠಕ್ ಮಾಡೋದಿಲ್ಲ ಅಂತ ಹೇಳುವಂಥ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ನಾನು ಇವತ್ತಿನಿಂದ 15 ದಿನ ನೋಡ್ತೇನೆ. 15 ದಿನದ ಒಳಗೆ ನೋಟಿಸ್ ಮಾಡಿ ಅಕ್ರಮ ಸಕ್ರಮ ಬೈಠಕ್ ಇಲ್ಲಿ ಪ್ರಾರಂಭ ಮಾಡದಿದ್ದರೆ ತಾಲೂಕು ಆಫೀಸಿಗೆ ನುಗ್ಗುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತಿರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಲಾಯಲ ಪಂಚಾಯತ್ನಿಂದ ಸಪ್ಲೈ ಆದ ರಾಷ್ಟ್ರಧ್ವಜ ಎಷ್ಟುದ್ದ ಉಂಟು ನೋಡಿ. ಇದರ ಅಳತೆ ಎಷ್ಟುಂಟು? ಕೇಸರಿ ಹೇಗುಂಟು, ಪಚ್ಚೆ ಹೇಗುಂಟು, ಬಿಳಿ ಹೇಗುಂಟು, ಚಕ್ರ ಎಲ್ಲಿ ಉಂಟು? ಚಕ್ರ ಎಲ್ಲಿ ಉಂಟು ಹೇಳಿ? ಇದು ರಾಷ್ಟ್ರಧ್ವಜನ? ನಾವು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುವಂಥದ್ದ ನೋಡಿ. ಒಂದು ಹಾಗೆ ನೋಡಿ, ಎಲ್ಲವನ್ನು ನೋಡಿ ನೋಡಿ. ಇದು ನೋಡಿ, ಕೇಸರಿ ಆಗಲ್ಲ, ಬಿಳಿ ಕಮ್ಮಿ, ಪಚ್ಚೆ ನೋಡಿ. ಇದು ಸ್ವಲ್ಪ ಅಲ್ಲಿಂದಲ್ಲಿಗೆ ಮಧ್ಯಭಾಗದಲ್ಲಿ ಉಂಟು ನೋಡಿ. ಇದೆಲ್ಲಿ ಉಂಟು? ಇಲ್ಲಿ ಉಂಟು. ಇದು ಪೂಂಜರದ್ದೆಲ್ಲ ಸಪ್ಲೈ. ನನ್ನ ಆತ್ಮೀಯ ಮಿತ್ರ ಹರೀಶ್ ಪೂಂಜಾ, ನಮ್ಮ ಶಾಸಕರ ಸಪ್ಲೈ ಇದು ನೋಡಿ. ಇದು ನಮ್ಮ ದೇಶದ ರಾಷ್ಟ್ರಧ್ವಜ. ಇದನ್ನು ಯೋಚನೆ ಮಾಡಿ. ಈ ರೀತಿಯಲ್ಲಿ ನಾವು ಈ ಧ್ವಜಗಳನ್ನು ಮಾರಾಟ ಮಾಡಿ ನಮ್ಮ ರಾಷ್ಟ್ರಕ್ಕೆ ಅವಮಾನ ಮಾಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೇವಲ್ಲ.